ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅಧಿಕಾರಿಗಳು ಕೇವಲ ಪರಿಹಾರ ವಿತರಣೆಗಷ್ಟೇ ಸೀಮಿತವಾಗದೆ ಸಂತ್ರಸ್ತರೊಂದಿಗೆ ನಿಂತು ಅವರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಮಾಡಬೇಕು ಅಂತ ವಿಧಾನಸಭಾಧ್ಯಕ್ಷ ಹಾಗೂ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಪ್ರಾಕೃತಿಕ ವಿಕೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿ, ಪ್ರಕೃತಿ ವಿಕೋಪವು ಯಾರ ಕೈಯಲ್ಲೂ ಇಲ್ಲ, ಅದು ದೇವರ ಕೈಯಲ್ಲಿದೆ. ಅಂತಹ ಪರಿಸ್ಥಿತಿ ಎದುರಾಗದಿರಲಿ ಎಂಬುದು ಎಲ್ಲರ ಪ್ರಾರ್ಥನೆಯಾದರೂ ಕೂಡ ದುರಂತಗಳು ಎದುರಾದಾಗ ಜನರ ನೋವಿನಲ್ಲಿ ಪಾಲುದಾರರಾಗುವುದು ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಅಧಿಕಾರಿಗಳು ಕೇವಲ ಆಕ್ಟಿವ್ ಆಗಿರುವುದಷ್ಟೇ ಅಲ್ಲ, ಪ್ರೋ ಆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸಬೇಕು. ಜನಸೇವೆಯಲ್ಲಿ ಬುದ್ಧಿವಂತಿಕೆಯ ಜೊತೆಗೆ ಹೃದಯವಂತಿಕೆ ಮತ್ತು ಪ್ರಜ್ಞಾವಂತಿಕೆಯೂ ಕೂಡ ಅಗತ್ಯವಾಗಿದೆ. ಸಾಧ್ಯವಾದಷ್ಟು ಜನರಿಗೆ ಉಪಕಾರ ಮಾಡುವ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತ ಸಲಹೆಯನ್ನ ನೀಡಿದ್ರು. ಸಭೆಯಲ್ಲಿ ಮೆಸ್ಕಾಂನ ಅಧ್ಯಕ್ಷ ಹರೀಶ್ ಕುಮಾರ್, ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಜಿಲ್ಲಾಧಿಕಾರಿ ದರ್ಶನ್, ಅಡಿಷನಲ್ ಎಸ್ಪಿ ಭೂಮಾ ಎಸ್ ರೆಡ್ಡಿ, ಮಾಜಿ ಸಚಿವ ಬಿ ರಮನಾಥ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಇಡೀ ನಮ್ಮ ಬೇರೆ ಬೇರೆ ಇಲಾಖೆಯವರು ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಕೆಲಸ ಮಾಡಿ ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು. ನೀವು ಎಂಪ್ಲಾಯ್, ನೀವು ಗವರ್ಮೆಂಟ್ ಪೋಸ್ಟ್ ಏನು ಅಧಿಕಾರಿಗಳಿದ್ದೀರಾ, ಯುವರ್ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಸರ್ಕಾರದ ಮುಖವಾಗಿದ್ದೀರಿ ಜನರ ಮಧ್ಯದಲ್ಲಿ. ನೀವು ಸಮರ್ಪಕ ಕೆಲಸ ಮಾಡಿದ್ರೆ ಸರ್ಕಾರ ಉತ್ತಮವಾದ ಹೆಸರು ಬರ್ತದೆ. ಸರ್ಕಾರ ಬೇಕಾದಷ್ಟು ದುಡ್ಡು, ಬೇಕಾದಷ್ಟು ಯೋಜನೆಯಲ್ಲಿ ಸಂಪೂರ್ಣವಾದ ಸಹಕಾರ ಕೊಟ್ಟು ನೀವಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ರೆ ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಬೈಯುವುದು ಯಾರಿಗೆ? ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಮಂತ್ರಿ ಬೈಲಿಕ್ಕೆ ಪ್ರಚಾರ ಮಾಡ್ತಾರೆ, ವಿಷಯ ಗೊತ್ತಿರುವುದಿಲ್ಲ. ಸೊ ಗವರ್ಮೆಂಟ್ ಎಲ್ಲಿಯೂ ಕೂಡ ಯಾವುದೇ ಕೊರತೆಯನ್ನು, ಅದು ಅನುದಾನ ಇರಲಿ, ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಿಯೂ ಕೂಡ ಏನು ಕೊರತೆ ಮಾಡುವುದಿಲ್ಲ. ಯಾಕೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ಇದ್ದದನ್ನು ಸಮರ್ಪಕ ಜನರಿಗೆ ಮುಟ್ಟಿಸಬೇಕು. ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೋ ಆಕ್ಟಿವ್ ಆಗಬೇಕು. ಇದರಲ್ಲಿ ನಾನು ಅದಕ್ಕೆ ಹೇಳಿದ್ದೇನೆ, ನೀವು ಬರೀ ಬುದ್ಧಿವಂತಿಕೆ ಜನಸಾಮಾನ್ಯರಿಗೆ ನೀವು ಕೆಲಸ ಮಾಡುವಾಗ ನೀವೇನಾದ್ರೂ ಕಾಂಪನ್ಸೇಷನ್ ಮತ್ತು ಅದರ ಒಂದು ವ್ಯಾಲ್ಯೂಯೇಷನ್ ನೀವು ಅದನ್ನು ಮಾಡುವಾಗ ಮನೆ ಬಿದ್ದಂತ ಭಾಗಶಃ ಮನೆ ಇರಲಿ, ಸಂಪೂರ್ಣ ಮನೆ ಇರಲಿ, ನೀವು ಭಾಗದಲ್ಲಿ ನೀವು ಹೋಗಿ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡುವಾಗ ಈ ಬುದ್ಧಿವಂತಿಕೆ ಮಾತ್ರ ಅಲ್ಲ, ನಿಮ್ಮ ಹೃದಯವಂತಿಕೆ ಕೂಡ ಬೇಕು. ಅದರಲ್ಲಿ ಎಷ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಉಪಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಉಪಕಾರ ಮಾಡುವಂತ ವ್ಯವಸ್ಥೆ ತಾವು ಇವತ್ತು